ಮಂಗಳೂರಿನ ಬೊಕ್ಕಪಟ್ಟಣ ಬೆಂಗ್ರೆಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದ ವಿಷ್ಣು ವಿಠೋಬಾ ದೇವರ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮಂಗಳೂರಿನ ಬೊಕ್ಕಪಟ್ಟಣ ಬೆಂಗ್ರೆಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದ ದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವವು ಭಾನುವಾರದಂದು ಸಂಭ್ರಮದಿಂದ ನಡೆಯಿತು. ಕೋಡಿಕಲ್ ಬ್ರಹ್ಮಶ್ರೀ ಬಿ ಸುಬ್ರಹ್ಮಣ್ಯ ತಂತ್ರಿಯವರು ನೇತೃತ್ವದಲ್ಲಿ ಶ್ರೀ ವಿಷ್ಣು ವಿಠೋಬಾ ದೇವರ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶಾಭಿಷೇಕವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಾ ಕೈಂಕರ್ಯ ನಡೆಯಿತು. ಬ್ರಹ್ಮಕಲಶ ಮಂಡಲದಲ್ಲಿ ಕಲಶವನ್ನಿಟ್ಟು ಮಂಡಲದ ಮಧ್ಯದಲ್ಲಿ ಬ್ರಹ್ಮಕಲಶವನ್ನಿಟ್ಟು ಪೂಜಿಸಿ ಪವಿತ್ರ ದ್ರವ್ಯದಿಂದ ದೇವರಿಗೆ ಕಲಶಾಭಿಷೇಕ ಮಾಡಲಾಯಿತು. ಬಳಿಕ ಶ್ರೀ ವಿಷ್ಣು ವಿಠೋಬಾ ದೇವರಿಗೆ ಮಹಾಪೂಜೆ ನೆರವೇರಿತು. ತದಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು. ಇನ್ನು ಸರ್ಕಾರದ ಕೋವಿಡ್ ನಿಯಮಗಳನ್ನೇ ಪಾಲಿಸಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಈ ವೇಳೆ ಪರ್ಸಿನ್ ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷ ಶಶಿಕುಮಾರ್ ಬೆಂಗ್ರೆ, ಪ್ರಧಾನ ಅರ್ಚಕರಾದ ಯಾದವ ತಿಂಗಳಾಯ, ಆಡಳಿತ ಸಮಿತಿ ಅಧ್ಯಕ್ಷ ಕಿರಣ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶ್ರೀಯಾನ್, ಕೋಶಾಧಿಕಾರಿ ಮನೋಜ್ ಅಮೀನ್, ಉಪಾಧ್ಯಕ್ಷರಾದ ಕಿರಣ್ ಕಾಂಚನ್, ಜೊತೆ ಕಾರ್ಯದರ್ಶಿ ಜಯರಾಜ್ ಕೋಟ್ಯಾನ್, ಜೊತೆ ಕೋಶಾಧಿಕಾರಿ ಶಿವರಾಜ್ ಶ್ರೀಯಾನ್, ಬ್ರಹ್ಮಕಲಶ ಹಾಗೂ ಸಪ್ತಾಹ ಸಮಿತಿ ಗೌರವ ಅಧ್ಯಕ್ಷ ಶೇಖರ್ ಸುವರ್ಣ, ಅಧ್ಯಕ್ಷ ಅನಿಲ್ ಕುಮಾರ್, ಕಾರ್ಯದರ್ಶಿ ರಾಜೇಶ್ ಕೋಟ್ಯಾನ್, ಗೌರವ ಸಲಹೆಗಾರ ದೇವದಾಸ್ ಪುತ್ರನ್, ಉಪಾಧ್ಯಕ್ಷರಾದ ಅರವಿಂದ್ ಬೆಂಗ್ರೆ, ಕೋಶಾಧಿಕಾರಿ ಶೈಲೇಶ್ ಸಾಲ್ಯಾನ್, ಜೊತೆ ಕೋಶಾಧಿಕಾರಿ ಅಕ್ಷಯ್ ಪಿ ಪುತ್ರನ್, ಮಹಿಳಾ ಮಂಡಲ ಸಮಿತಿ ಅಧ್ಯಕ್ಷ ಚಂಪಾ ಮಾಧವ ಪುತ್ರನ್, ಉಪಾಧ್ಯಕ್ಷೆ ಪಾರ್ವತಿ ಸುಧಾಕರ್ ಶ್ರೀಯಾನ್, ಕಾರ್ಯದರ್ಶಿ ದಮಯಂತಿ ಪಿ ಶ್ರೀಯಾನ್, ಜೊತೆ ಕಾರ್ಯದರ್ಶಿ ರೂಪಾ ಅಶ್ವತ್ಥಾಮ ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಹಲವು ಮಂದಿ ಈ ವೇಳೆ ಭಾಗಿಯಾಗಿದ್ದರು. ಇನ್ನು ಶನಿವಾರ ರಾತ್ರಿ ಸಾಮೂಹಿಕ ಪ್ರಾರ್ಥನೆ, ತೋರಣ ಮುಹೂರ್ತ, ಪುಣ್ಯಾಹ ಮಹಾ ಸುದರ್ಶನ ಹೋಮ, ವಾಸ್ತುಪೂಜಾ, ಅಧಿವಾಸ ಹೋಮ ಸಹಿತ ಶಯ್ಯಾ ಕಲ್ಪಂ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯ ನೆರವೇರಿತು. ಕ್ಯಾಮರಾ ಪರ್ಸನ್ ಶರಸಾಲ್ಯನ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.